ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಗ್ಸ್ ಬೆದ್ರ. ನಾನಿವತ್ತು ಕ್ಯಾರೆಟ್ ಪಾಯಸ ಮಾಡುವ ಅಂತಿದ್ದೇನೆ. ನೋಡಿ, ಅದಕ್ಕೆ 2 ಕ್ಯಾರೆಟನ್ನು ಹೀಗೆ ಕಟ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಂಡಿದ್ದೇನೆ. ಮತ್ತು ಇದು 2 ಕ್ಯಾರೆಟ್. ಇದು ನಮಗೆ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಒಳ್ಳೆಯದಾಗ್ತದೆ, ಅದಕ್ಕೋಸ್ಕರ ಹೀಗೆ ಹಾಕ್ತಿದ್ದೇನೆ. 1 ಕಪ್ಪು ಇದು ದಪ್ಪ ಅವಲಕ್ಕಿ, ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ನಾವು. ಅರ್ಧ ಕಪ್ಪು ರವೆ. ಇದು ನಾವು ಈಗ ಪಾಯಸ ಮಾಡುವ. ನೋಡಿ, ಕ್ಯಾರೆಟ್ ಪಾಯಸ ಮಾಡ್ಕೊಳ್ಳಿಕ್ಕೆ 4 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೇನೆ. ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಇದು ಹುರಿದಂಥ ಕ್ಯಾರೆಟ್ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಹುರ್ಕೊಳ್ಳೋಣ. ಇದು ತುಂಬ ಜನ ನನ್ನ ಹತ್ರ ಕೇಳಿದ್ದಾರೆ, ಅಂದರೆ ಕಮೆಂಟಲ್ಲಿ ನಿಂತಲ್ಲ, ಹೀಗೆ ಕ್ಯಾರೆಟ್ ಪಾಯಸ ಮಾಡಿ ವಿಜಯಕ್ಕ ಅಂತ ಕೇಳ್ತಿದ್ದಾರೆ. ಹಾಗೆ ಈಗ ಮಾಡ್ತಿದ್ದೇನೆ. ಅರ್ಧ ಕಪ್ ರವೆ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಬಿಸಿ ಆಗಬೇಕದು. ಈಗ ಹಾಲು ಹಾಕ್ಕೊಳ್ತಿದ್ದೇನೆ. ಇದು ತೆಂಗಿನಕಾಯಿ ಹಾಲು. ದನದ ಹಾಲು ಕೂಡ ಹಾಕ್ಕೊಳ್ಬೋದು. ಅಂದರೆ ನಾವು ತೆಂಗಿನಕಾಯಿ ಹಾಲು ತೆಗೆದ್ರೆ ಅಡಿಯಲ್ಲಿ ನೋಡಿ ಕಪ್ಪು ಇರುತ್ತೆ, ಅದು ಹಾಕ್ಕೊಳ್ಬಾರ್ದು. ಸೋಸ್ಕೊಂಡ್ರೂ ಕೂಡ ಅಡಿಯಲ್ಲಿ ಒಂದು ಸ್ವಲ್ಪ ಕಪ್ಪು ಬರುತ್ತೆ. ನೋಡಿ, ಈಗ ಇಷ್ಟು ಬೆಂದಿದೆ ಇದು. ಇದಕ್ಕೆ ನಾವು ನೆನೆಸಿಟ್ಟು, ಅಂದರೆ ಹಾಲಲ್ಲಿ ಅವಲಕ್ಕಿನ ನೆನೆಸಿಟ್ಟಿದ್ದೀನಿ ನೋಡಿ, ಈ ರೀತಿ ಇದನ್ನು ಸೇರಿಸ್ಕೊಳ್ತೇನೆ. ನಾನು ತೆಂಗಿನಕಾಯಿ ಹಾಲಲ್ಲೇ ನೆನೆಸಿಟ್ಟಿದ್ದೇನೆ. ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಕೂಡ ಹಾಕ್ಬೋದು, ಮತ್ತು ಹಾಲಿನ ಪುಡಿ ಕೂಡ ಹಾಕ್ಬೋದು. ನಾನು ಅದನ್ನೆಲ್ಲ ಹಾಕ್ತಾ ಇಲ್ಲ, ಆದರೆ ತುಂಬ ಟೇಸ್ಟಿಯಾಗಿದೆ ಇದರಲ್ಲಿ ಮಾಡಿದ್ರೇ. ಹೀಗೆ ಮಾಡ್ಕೊಳ್ಳಿ. ಈಗ ನೋಡಿ, ನಾವು ಬೆಲ್ಲ ಸೇರಿಸ್ಕೊಳ್ಳೋಣ. ಸಕ್ಕರೆ ಹಾಕುವವರು ಸಕ್ಕರೆ ಹಾಕ್ಬೋದು. ನಾನು ಬೆಲ್ಲ ಹಾಕ್ಕೊಳ್ತಿದ್ದೇನೆ. ಕರಗಲಿ ಬೆಲ್ಲ. ಈಗ ನೋಡಿ, ನಾವು ರುಬ್ಬಿಟ್ಟಂಥ ಕ್ಯಾರೆಟ್ನ ಈಗ ಹಾಕ್ಕೊಳ್ಳುವ. ತುಂಬ ಸಣ್ಣ ಮಾಡಿಕೊಳ್ಳಿಲ್ಲ, ಸ್ವಲ್ಪ ಸಣ್ಣ ಮಾಡಿಕೊಂಡದ್ದು. ತರಿ ತರಿಯಾಗಿ ಉಂಟು. ಅದು ಬಾಯಿಗೆಲ್ಲ ಸಿಕ್ಕುವಾಗ ತುಂಬ ಚೆನ್ನಾಗಿರುತ್ತೆ. ನಾವು ದಪ್ಪ ಜಾಸ್ತಿ ಆಗಿದ್ದಂತಿದ್ದರೆ ನಾವು ಅದನ್ನು ತೆಳು ಈ ಟೈಮಲ್ಲಿ ಮಾಡಿಕೊಳ್ಬೇಕು. ಇದು ತುಂಬ ಏನು ದಪ್ಪ ಇಲ್ಲ, ಕರೆಕ್ಟಾಗಿದೆ. ಆದರೂ ಇದು ಮಿಕ್ಸ್ ಜಾರನ್ನು ಸ್ವಲ್ಪ ತೊಳೆದು ಹಾಕ್ಕೊಳ್ತೀನಿ, ಸಾಕು. ಇನ್ನು ಬೇಕಿದ್ದರೆ ಹಾಲು, ಬೆಲ್ಲ, ಗೋಡಂಬಿ ಎಲ್ಲ ಈಗ ಸೇರಿಸುವ. ದ್ರಾಕ್ಷಿ ಗೋಡಂಬಿನ ಈಗ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಕುದಿ ಬರಲಿ. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಕಾಯಿ ಹಾಲು ಹಾಕ್ಕೊಂಡಿದ್ದೇವಲ್ಲ, ಅದಕ್ಕೆ ನಾವು ಉಪ್ಪು ಹಾಕ್ಕೊಳ್ಬೋದು. ಅದೇ ದನದ ಹಾಲು ಹಾಕಿದರೆ ಉಪ್ಪು ಹಾಕ್ಕೊಳ್ಬಾರ್ದು. ಉಪ್ಪು ಅವರವರ ರುಚಿ ತಕ್ಕಷ್ಟು ಹಾಕ್ಕೊಳ್ಳೋದು. ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡದ್ರೆ ಬೇಡ. ಈಗ ನೋಡಿ ಆಯಿತು. ಇದು ನೋಡಿ, ಈ ರೀತಿ ಇರಬೇಕು. ಅದು ನಮಗೆ ಕಚ್ಚಲಿಕ್ಕೆಲ್ಲ ಸಿಗಬೇಕು. ಒಳ್ಳೆ ರೀತಿ ಬಂದಿದೆ. ನೋಡಿ ಮಾಡಿ. ನೋಡಿ,
ಕ್ಯಾರೆಟ್ ಪಾಯಸ ಮಾಡಿದ್ದೀನಿ ನೋಡಿ, ಇಷ್ಟು ದಪ್ಪ ಉಂಟು, ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಎಲ್ಲ ಆದಮೇಲೆ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕಿದರೆ ಆಯಿತು. ಅದು ಹಾಕಿ ಆಯಿತು. ತುಂಬ ನೋಡಿ ಈ ರೀತಿ ಬರುತ್ತೆ ನೋಡಿ, ಹೀಗೆ ಇಷ್ಟು ದಪ್ಪನೆ, ತುಂಬ ಚೆನ್ನಾಗಿದೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವಾರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.